ಜುಲೈ 25ರಂದು ತಡರಾತ್ರಿ ಸುರಿದಂತಹ ಭಾರಿ ಮಳೆ ಮತ್ತು ಬಿರುಗಾಳಿಗೆ ನೆರಿಯ ಗ್ರಾಮ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಸುಮಾರು 70ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗುಳಿವೆ. ಹೆದರಿಕೆ ಇತ್ತು. ಯಾಕೆ? ಮರ ಬಿದ್ದಿದ್ದಕ್ಕೆ. ನೀ ಎಲ್ಲಿದ್ದಿ? ನಾನು ಅಲ್ಲಿ ಒಳಗೆ ಮಲಗಿದ್ದಿದ್ದೆ. ಅಲ್ಲಿಯೇ ಬಿದ್ದದಾ? ನಡರಂಟ್ ರಾತ್ರಿ ಗಾಳಿ ಬರ್ತದೆ ಮಾರು ಬುರ ಬುರ್ದು ದುಂಬೋರ ಇಂಚ ಆದಿತ್ತಲ್ಲ ಆತ್ಮ ದಾದಾದಿ ಅವು ಮರ ಬುರ್ದು ನೆಲಕ ಸಮ ಆಯ್ತು ನೀರು. ಹಾಗೆ ತುಂಬ ಒಂದು 20ರಿಂದ 25 ಮನೆಗಳು ಹಾನಿಯಾಗಿದೆ ಮತ್ತು ತುಂಬ ಒಂದು 50-60 ಜನರ ಕೃಷಿ ಹಾನಿಯಾಗಿದೆ. ತೋಟಗಳು ತುಂಬ ಹೋಗಿದ್ದಾವೆ ಗಾಳಿ ಸಹಿತ ಮನೆಗೆ. ಅದರಿಂದ ಈಗ ಅದರಲ್ಲಿ ಏನು ಪರಿಹಾರ ಸರ್ಕಾರದಿಂದ, ಜೊತೆಗೆ ಎಲ್ಲರೂ ವಿಮೆ ಮಾಡ್ಕೊಂಡಿದ್ದಾರೆ, ಇನ್ಶೂರೆನ್ಸು. ಅದರಂತೆ ಈಗ ರಿಪೋರ್ಟ್ ಮಾಡ್ತಾರೆ ತೋಟಗಾರಿಕೆ ಇಲಾಖೆಯವರು. ನಾಳೆನೂ ಬರ್ತಾರೆ, ಬಂದೆಲ್ಲ ನಮ್ಮ ರಿಪೋರ್ಟ್ ಮೇಲೆ ಅವರು ಬಂದು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿ ಅದೇನಿದೆ ಆ ವಿಮೆ ಮೇಲೆ ಇದು ಮಾಡ್ತಾರೆ. ಮನೆಗಳು ಹಾನಿಯಾಗಿರೋದಕ್ಕೆ ನಮ್ಮ ಏನು ಸರ್ಕಾರಿ ಸುತ್ತೋಲೆ ಅಂತೆ ಅದರಂತೆ ಈಗ ರಿಪೋರ್ಟ್ ಮಾಡಿದ್ದಾರೆ, ಎಲ್ಲ GPS ಹಾಕಿ ಅದರಂತೆ ನಾವು ಕ್ರಮ ವಹಿಸ್ತೀವಿ. ಸರಿಸುಮಾರು 40 ಕಂಬಗಳು ಹಾನಿಯಾಗಿದೆ, ಡ್ಯಾಮೇಜ್ ಆಗಿದೆ. ಮೇನ್ ಲೈನ್ ಕೂಡ ಡ್ಯಾಮೇಜ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ಸಾಕಷ್ಟು ಕರೆಂಟ್ ಇಲ್ಲದೆ ಸಾಕಷ್ಟು ತೊಂದರೆಯನ್ನು ಸಾರ್ವಜನಿಕರನ್ನು ಅನುಭವಿಸ್ತಾ ಇದ್ದಾರೆ. ಮೇನ್ ಲೈನ್ನ ಫಸ್ಟ್ ರೆಕ್ಟಿಫೈ ಮಾಡಿ ಆಮೇಲೆ ಬೇರೆ ಎಲ್ಲ ಲೈನ್ಗಳನ್ನ ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ಟ್ರಾನ್ಸ್ಫಾರ್ಮರ್ಗಳು ಹಾನಿಯಾಗಿದೆ. ಇದಕ್ಕೆ ಈಗಾಗಲೇ MD ಅವ್ರ ಹತ್ರ ಮಾತಾಡಿ ಆ ಟ್ರಾನ್ಸ್ಫಾರ್ಮರ್ನ ರೀಪ್ಲೇಸ್ಮೆಂಟ್ ನಮಗೆ ಬೇಕು ಅಂತ ಕೂಡ ಈಗ ಮನವಿಯನ್ನು ಮಾಡಿದ್ದೇವೆ. ಜುಲೈ 25ರಂದು ತಡರಾತ್ರಿ ಸುರಿದಂತಹ ಭಾರಿ ಮಳೆ ಮತ್ತು ಬಿರುಗಾಳಿಗೆ ಅಥವಾ ಬಹಳ ದೊಡ್ಡ ಮಟ್ಟಿನ ಗಾಳಿಗೆ ನೆರಿಯ ಗ್ರಾಮ ಸಂಪೂರ್ಣವಾಗಿ ನೆರಿಯ ಗ್ರಾಮದ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಸುಮಾರು 70ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗುಳಿವೆ. ಒಂದು ವಿದ್ಯುತ್ ಕಂಬದ ಎದುರು ಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಕೆಳಕ್ಕೆ ಉರುಳಿರುವಂಥ ವಿದ್ಯುತ್ ಕಂಬವನ್ನು ಒಂದು ಬ್ಯಾಲೆನ್ಸ್ ಮಾಡಿ ಇರಿಸಲಾಗಿದೆ. ಇಲ್ಲಿ ಮೇಲ್ಭಾಗದಲ್ಲಿ ಬಹಳಷ್ಟು ಮನೆಗಳಿಗೆ ಹಾನಿಯಾಗಿದೆ, ಕೆಳಭಾಗದಲ್ಲಿಯೂ ಕೂಡ ಮನೆಗಳಿಗೆ ಹಾನಿಯಾಗಿದೆ. ಆ ಹಾನಿಯಾದಂತಹ ಮನೆಗಳನ್ನು ಕೂಡ ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಹಾನಿ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ತೋಟಗಳಿಗೆಲ್ಲ ಹಾನಿಯಾಗಿರುವಂಥದ್ದು ಕೂಡ ನಿಮಗೆ ಕಾಣಸಿಗ್ತಾ ಇದೆ. ಯಾವ ರೀತಿಯಾಗಿ ಇಲ್ಲಿ ಹಾನಿಯಾಗಿದೆ, ಯಾವ ರೀತಿಯಾಗಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಇಲ್ಲೊಂದು ಎಲೆಕ್ಟ್ರಿಕ್ ಪೋಲ್ ಯಾವ ರೀತಿಯಾಗಿ ಬಿದ್ದಿದೆ ಅನ್ನುವಂಥದ್ದು, ಅಂದರೆ ಇದರ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಪೋಲ್ ಎಲ್ಲವೂ ಕೂಡ ಬಾಗಿಕೊಂಡಿದೆ. ಈಗ ನಾವು ನಿಮಗೆ ತೋರಿಸಿದ್ವಿ, ಎಲ್ಲವೂ ಕೂಡ ಬಾಗಿಕೊಂಡಿದೆ. ಪಕ್ಕದಲ್ಲಿರ್ತಕ್ಕಂಥ ಎಲೆಕ್ಟ್ರಿಕ್ ಪೋಲ್ ಕೂಡ ಬಾಗಿಕೊಂಡಿದೆ. ಆ ರೀತಿಯಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಇದು ಇಲ್ಲಿಯ ವಾಸ್ತವ ಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಮತ್ತು ಮೇಲ್ಭಾಗದಲ್ಲಿ ಒಂದು ಮನೆ ಇದೆ, ಆ ಮನೆಯನ್ನು ನೋಡಲಿಕ್ಕೆ ತಹಶೀಲ್ದಾರ್ ಕೂಡ ಬಂದಿದ್ದಾರೆ. ನೋಡು, ಅಲ್ಲಿಗೆ ಹೋಗುವ ನಾವು. ಮರ ಕಡಿಲಿಕ್ಕೆ ಅವರು ಲೈನ್ ಆಫ್ ಮಾಡಿ ಕೊಡ್ಬೇಕು. ಕೊರೋನಾ ಬಂತು ಆ ಟೈಮ್. ಈಗ ಮೊನ್ನೆ ನಾವು ಸರ್ ಇಡೀ ನೆರಿಯ ಗ್ರಾಮದಲ್ಲಿ ಎಲ್ಲೆಲ್ಲ ಡೇಂಜರಸ್ ಮರಗಳಿದೆ ಅದನ್ನೆಲ್ಲ ನಾವು ಅರಣ್ಯ ಇಲಾಖೆಯವರು ಬಂದಿದ್ದಾರೆ, GPS ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ವ್ಯವಸ್ಥೆ ಆಗಿದೆ. ಆಮೇಲೆ ಸಂಬಂಧಪಟ್ಟ PWD ಇಲಾಖೆ ನೋಡ್ಕೊಂಡಿದೆ. ಆಮೇಲೆ ಎಲ್ಲ ನಾವು ಹೇಳ್ತಾ ಇದ್ದೀವಿ. ಆದ್ರೂ ಕೂಡ ಈಗ ಇಲ್ಲೇ ನಮಗೆ ಸುಮಾರು ನೋಡುವಂತ ಈ ಕಂಬ ಮೇಲೆ ಉಂಟು 3 ಲೈನ್ ಉಂಟು. ಒಂದು ಪೆಟ್ರೋನೆಟ್ ಅವ್ರದ್ದು ಹೋಗಿದ್ದುಂಟು, ಒಂದು ಪ್ರಸನ್ನದವ್ರದ್ದು ಉಂಟು, ಒಂದು ನಮ್ಮ ಇವ್ರದ್ದು SLV ಅವ್ರದ್ದು ಕೇಬಲ್ ಉಂಟು, ಪ್ಲಸ್ ಇದೊಂದು ನಮ್ದು. ಇಷ್ಟು ಲೈನ್ ನೋಡಿ ಇಲ್ಲಿ ನಾವು ತೋರಿಸ್ತೇವೆ. ಇಲ್ಲಿಂದ ನೋಡ್ಕೊಂಡು ಎಲ್ಲ ಚದರಾಗಿ ಉಂಟು. ಅದರ ಅಡಿಯಲ್ಲಿ ಮರ, ದೊಡ್ಡ ದೊಡ್ಡ ಮರ, ಅದರ ಮೇಲ್ಗಡೆ ಮರ, ಇದು ದೊಡ್ಡ ದೊಡ್ಡ ಕಂಬ, ದೊಡ್ಡ ದೊಡ್ಡ ಕಂಬ. ಇದರಿಂದ ಯಾರ ಹತ್ರ ನಾವು ಪ್ರೈವೇಟ್ನವ್ರದ್ದು, ಪ್ರೈವೇಟ್ ಅವ್ರದ್ದು ಉಂಟು, SLV ಅವ್ರದ್ದು ಉಂಟು, ಮತ್ತೆ ಪೆಟ್ರೋನೆಟ್ ಅವ್ರದ್ದು ಉಂಟು, ಪ್ರಸನ್ನ 3-4 ಕಂಪನಿ. ಮತ್ತೆ ಈಗ ನೋಡೋಣ ನಾನು ಅವ್ರಿಗೆ ಒಂದು ಲೆಟರ್ ಮಾಡಿ ಅವ್ರ ಕ್ಲೀನಿಂಗ್ ಎಲ್ಲ ಅವ್ರು ಮಾಡ್ಕೋಬೇಕು. ಅವ್ರು ಮಾಡ್ಬೇಕು, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವ್ರದ್ದು ನಿಮ್ಮ ದೇವದಾರ ಅಂತ ಮರ ಉಂಟು, ಅದು ನಿಮ್ಮ ಒಂದು 3-4 ಲೋಡ್ ಆಗ್ತದೆ ಲಾರಿಯಲ್ಲಿ. ನಾವು ಕಳಿಸ್ಬೇಕಾದ್ರೆ ಒಂದು 20,000 ರಿಂದ 30,000 ರೂಪಾಯಿ ಬೇಕಾಗ್ತದೆ. ಅದು ಅಷ್ಟು ಅದನ್ನು ಅಲ್ಲಿಂದ ತೆಗಿಬೇಕಿದ್ರೆ ಅದು ಯಾರಿಗೆ ಬೇಡ, ಮರ ಡಿಪ್ಪಕ್ಕೆ ಬೇಡ, ಮ್ಯಾಚುಡ್ ಅವ್ರಿಗೆ ಬೇಡ, ಯಾರಿಗೂ ಬೇಡ ಅಂತ ಮರ ಉಂಟು. ಅದನ್ನು ಈಗ ಯಾರು ತೆಗಿಯೋದು? ಅದು ಬಿದ್ದರೆ ನೀವು ಈಗ ನೋಡಿ ಅಲ್ಲಿ ಅಲ್ಲ ಬಿದ್ದರೆ 4 ಲೈನ್ ಅದರ ಅಡಿಯಲ್ಲಿ ಉಂಟು, 4 ಲೈನ್. ಈಗಾಗಲೇ ನಮಗೆ 3:30 ಗಂಟೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನನಗೆ ಫೋನ್ ಮಾಡಿದರು. ಆ ತಕ್ಷಣ ಈಗ ಆಗಿದೆ, ನಮ್ಮ ಗ್ರಾಮದಲ್ಲೆಲ್ಲ ಆಗಿದೆ, ನೀವೇನಾದರೂ ಮಿಷನ್ ಅವರಿದ್ದರೆ ಕರ್ಕೊಂಡು ಬರಬೇಕು ಅಂತ ಹೇಳಿದರು. ಹಾಗಂತ ಹೇಳಿದ್ರೆ ನಾವು ಈ ಮೊದಲೇ ಎಲ್ಲ ಕೆಲಸದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸುದ್ದಿಯವ್ರಿಗೆ ಗೊತ್ತುಂಟು, ನೆರೆಯ ಗ್ರಾಮದಲ್ಲಿ ಎಲ್ಲಿಯಾದರೂ ಕೂಡ ನಾವು ಫಸ್ಟ್ ಎಂಟರ್ ಆಗ್ತೇವೆ. ಅದರೊಟ್ಟಿಗೆ ನಮ್ಮೊಟ್ಟಿಗಿದ್ದ ಈ ಯುವಕರೆಲ್ಲ ಬರ್ತಾರೆ. ಇವಾಗ ನಾವು ನೆರೆಯದಲ್ಲಿ ಹೋಗಿ ಒಂದು
ನಾನು ಮತ್ತು ನಮ್ಮ ಇವರು ಮೊಹಮ್ಮದ್ರವರು ನನಗೆ ಬೆಳಿಗ್ಗೆ 5:05ವರೆಗೆ ಫೋನ್ ಮಾಡಿದರು. ಅಷ್ಟೊತ್ತಿಗೆ ನಾವು ನಮ್ಮ ರಕ್ಷಿತ್ ಅವರಿಗೆ ಫೋನ್ ಮಾಡಿ ಹೇಳಿದ್ದೇವೆ, ಹೀಗೆ ನಮ್ಮ ನೆರೆ ಗ್ರಾಮದಲ್ಲಿ ಆಗ್ತಾ ಉಂಟು, ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸಬೇಕು ಅಂತ ಹೇಳಿ ಎಲ್ಲ ಅವರು ತಿಳಿಸಿದ್ದಾರೆ. ಆ ಕಾರಣದಿಂದ ನಮಗೆ ಇಲ್ಲಿ ಕಂದಾಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆಯವರು ಇರ್ಬೋದು, ಮತ್ತು ಮೆಸ್ಕಾಂ ಇಲಾಖೆ ಎಲ್ಲ ತಕ್ಷಣವೇ ಬಂದಿದ್ದಾರೆ. ಅದರೊಟ್ಟಿಗೆ ನಾವು ಒಂದು 4-5 ಜನ ಮಾತ್ರ ಒಂದು 7 ಮರವನ್ನು ನಾವು 5:30-6 ಗಂಟೆಯಿಂದ ಸಾಧಾರಣ ಒಂದು 7 ಗಂಟೆ ಒಳಗಡೆ ತೆಗೆದಿದ್ದೇವೆ. ಬೃಹತ್ತಾಕಾರದ ಮರ ಒಂದು 4-5 ಜನ ಮೈನ್ ರೋಡಲ್ಲಿ, ಯಾವುದು ನಮ್ಮ PWD ರೋಡಲ್ಲಿ. ಮತ್ತು ನಾನು ಆಗಲೇ ನಮ್ಮ ಸುದ್ದಿಯ ಪ್ರತಿನಿಧಿಯವ್ರಿಗೆ ಹೇಳಿದ್ದೇನೆ. ಅದರ ಜೊತೆಗೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಒಳಗಿನ ರೋಡ್ ಮತ್ತು ಅಲ್ಲಿಂದ ಧರ್ಮಸ್ಥಳ ಟು ಬಸ್ತಿ ಟು ಧರ್ಮಸ್ಥಳ ರೋಡಲ್ಲಿ ಕೂಡ ಒಂದು 5 ಮರ ಇತ್ತು, ಅದನ್ನು ಕೂಡ ನಾವು ತೆರವು ಮಾಡಿದ್ದೇವೆ. ಅದರ ಜೊತೆಗೆ ಒಳಗಿನ ರೋಡೆಲ್ಲ ಅದಕ್ಕೆ ಬೇಕಾದ ತಕ್ಷಣವೇ ನಾವು ಸ್ಪಂದನೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಈಗ ಅಧ್ಯಕ್ಷರು ಸದಸ್ಯರೆಲ್ಲ ಸೇರಿಕೊಂಡಿದ್ದಾರೆ. ಆದರೂ ಕೂಡ ಮೊಹಮ್ಮದ್ರವರು ನನಗೆ ಒಂದು 3:30 ಗಂಟೆಗೆ ಫೋನ್ ಮಾಡಿ ಇದರ ಬಗ್ಗೆ ಮಾತಾಡಿದ್ದಾರೆ. ಅದರ ಜೊತೆ ಅಧ್ಯಕ್ಷರು ಕೂಡ ಮಾತಾಡಿದರು. ಆ ಕಾರಣದಿಂದ ನಾವು ನಮ್ಮವರನ್ನು ಕರ್ಕೊಂಡು ಬಂದು, ನಮ್ಮ ಯುವಕರನ್ನ ತಂಡವನ್ನು ಕರ್ಕೊಂಡು ಬಂದು ಈಗೆಲ್ಲ ಕೆಲಸವನ್ನು ಮಾಡಿದ್ದೀವಿ ಇವರಿಗೆ. ಅದರ ಜೊತೆಗೆ ಈಗ ಇಲಾಖೆಯವರು ನಮಗೆ ಉತ್ತಮ ಸ್ಪಂದನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರಕ್ಷಿತ್ರವರು ಅದಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣದಿಂದ ನಮಗೆ ಇಲಾಖೆಯವರು ಉತ್ತಮ ಸ್ಪಂದನೆಯನ್ನು ಕೊಟ್ಟು ಈ ಕೆಲಸ ಆಗಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಾನು ಹೇಳೋದಂತ ಹೇಳಿದರೆ, ನಮ್ಮ ಗ್ರಾಮದ ಪರವಾಗಿ ಪ್ರಥಮವಾಗಿ ನಾನು ನಮ್ಮ ನಾಯಕರಾಗಿರ್ತಕ್ಕ ಮಾನ್ಯ ರಕ್ಷಿತ್ ಶಿವರಾಮರಿಗೆ, ಅದೇ ಜೊತೆ ನಮ್ಮ ಎಲ್ಲ ಇಲಾಖೆಯ ಮಾನ್ಯ ತಹಸೀಲ್ದಾರರಿಗೆ, ಅದೇ ರೀತಿ ಮೆಸ್ಕಾಂ ಅವರಿಗೆ, ಅರಣ್ಯ ಇಲಾಖೆಯವರಿಗೆ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನೆರಿಯದಲ್ಲಿ ಮತ್ತೊಂದು ಮನೆಗೆ ಹಾನಿಯಾಗಿರುವಂಥದ್ದು, ಇಲ್ಲಿ ಅನ್ನುಗೌಡರು ಅನ್ನುವಂಥವರ ಮನೆಗೆ ಹಾನಿಯಾಗಿರುವಂಥ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮನೆಗೆ ಇನ್ನೊಂದು ಈ ಹಿಂದೆಯೂ ಕೂಡ ಈ ಮನೆ ಮರ ಬಿದ್ದೆ ನಾಶ ಆಗಿರುವಂಥದ್ದು. ಈಗ ಮತ್ತೆ ಮರ ಬಿದ್ದಿದೆ ಅನ್ನುವಂತಹ ಒಂದು ಬೇಸರದ ಸಂಗತಿ. ನೋಡಿ, ಇಲ್ಲಿ ಅವರ ಮನೆಯ ಹಿಂಭಾಗಕ್ಕೆ ಮರ ಬಿದ್ದಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಮರ ಬಿದ್ದಿದೆ ಅನ್ನುವಂಥದ್ದು. ನೋಡಿ, ಸಂಪೂರ್ಣ ಹಿಂಭಾಗ ಸಂಪೂರ್ಣ ಹೋಗಿದೆ. ಇದು ನೆರಿಯದ ಅನ್ನುಗೌಡರವರ ಮನೆ. ಸಂಪೂರ್ಣ ಅವರ ಮನೆಯ ಹಿಂಭಾಗ ಹೇಗಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿಯ ಈಗಾಗಲೇ ಸ್ಥಳೀಯರು, ಕೆಲವು ಸಂಘ ಸಂಸ್ಥೆಯವರು ಬಂದು ಇದನ್ನು ರಿಪೇರಿ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ. ಇದು ಅನ್ನುಗೌಡರವರ ಮನೆಯ ಪರಿಸ್ಥಿತಿ. ಅವರ ಮನೆಯವ್ರನ್ನ ಮಾತನಾಡಿಸಬೇಕು. ತುಳಸಿ ದಾದಂಡು ಕೊಡೆ ರಡ್ಡರಂಟ್ ರಾತ್ರಿ ಗಾಳಿ ಬರ್ತದೆ ಮಾಡು ಬುರ ಬುಡ್ದು ದುಂಬೋರ ಇಂಚಾದಿತ್ತಲ್ಲ ಆತಂದೆ ದಾದಾದಿನ ಅವು ಮರ ಬುಡ್ದು ನೆಲಕ ಸಮ ಆಯ್ತು ನಿಲ್ಲೆ ಏತು ಸಮಯ ದುಂಬು ಒಂದು ವರ್ಷ ಇದು ಪಿರಾಂಚನೆ ಪೇರಾಂಚನೆ ಏಳು ಜನ ಉಳ್ಳರಲ್ಲ ಇಲ್ಲ ಒಟ್ಟಿಗೆ 7 ಜನ ಇತ್ತೆ ಏರು ಬತ್ತೇರು ಎರಡ ಬತ್ತೇರಾ ಬತ್ತೇರು ಪಂಚಾಯತ್ ಮೆಂಬರ್ನಾಗ್ಲ ಅಧ್ಯಕ್ಷರವರ ಎಲ್ಲ ಹೆಲ್ಪ್ ಮಾಡ್ತಾರ ಇವ್ರ ಬತ್ತದ ಬಂಡೇರಿ ಕಾಲ್ಸಿದರ ಬರ ಬತ್ತದೆ ಆಯ್ನತ್ ಬೇಗ ಒಂದು ಮಂತ್ ವರ್ಪ ಇತ್ತೆ ಎಲ್ಲಿ ಜೋಕುಲ್ಲ ರಡ್ಡ ಜೋಕ್ಲಿ ಪೋಡ್ತೊಂದು ಜರ ಪೋಡ್ತೊಂದಿರಿ ಆದ್ಯ ನಿನ್ನೆ ರಾತ್ರಿ ಎಂತ ಆಯ್ತಪ್ಪ? ಹೆದರಿಕೆ ಆಯ್ತು. ಯಾಕೆ? ಮರ ಬಿದ್ದಿದ್ದಕ್ಕೆ. ನೀ ಎಲ್ಲಿದ್ದಿ? ನಾನು ಅಲ್ಲಿ ಒಳಗೆ ಮಲಗಿದ್ದಿದ್ದೆ. ಅಲ್ಲಿಯೇ ಬಿದ್ದದಾ? ಹಾ. ಭಯ ಆಯ್ತಾ ನಿಂಗೆ? ಹಾ. ಜೋರು ಭಯ ಆಯ್ತಾ? ಎಂತ ಮಾಡಿದೆ ಭಯ ಆದಾಗ? ಕಿರ್ಚಿದ್ಯಾ? ಯಾರೆಲ್ಲ ಕಿರ್ಚಿದ್ರು? ನಾನು ಮತ್ತೆ ಚಿಕ್ಕಮ್ಮ. ನೀನು ಚಿಕ್ಕಿ ಅಮ್ಮ 3 ಜನ ಕಿರ್ಚಿದೆಯಾ? ಒಂದು 6 ತಿಂಗಳ 10 ತಿಂಗಳ ಮಗು ಮತ್ತು 8 ವರ್ಷದ ಮಗು. ಅಪ್ಪಗ ತೊಂದರೆ ಆಯ್ಜಾ? ತೊಂದರೆ ಬಲ್ಪುಟಗಳು ಅತ್ತೆ ನೀಗ್ಲಾಗಿ ಜತ್ತ ನಡೆಯುವುದಲ್ಲ ದೇವ್ರ ಕಾತೇರು. ಓಕೆ, ಮತ್ತೊಂದಷ್ಟು ಪ್ರದೇಶಗಳಲ್ಲಿ ಏನಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇನ್ನೊಂದಷ್ಟು ವಿಜುವಲ್ಸನ್ನು ನೋಡ್ತಾ ಇದ್ದೀರಿ ನೀವು. ನೆರಿಯಾದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತೀವಿ. ಗಾಡಿ ಬರ್ರೇ ಸಾಧ್ಯ ಎತ್ತಿಗಿಂದ ಇಂಚಿ ಗಾಡಿಯಲ್ಲಿ ಬರ್ರೇ ಜೋಕುಲ್ ಅಂಚಿಂಚಿ ಟೂ ವೀಲರ್ ಆಯ್ತು 100 ಫೋನ್ ಅದು ಲೈನ್ ಟೂ ವೀಲರ್ ಪೂರ ಪೋಪುನ ಬಗನ್ ಪೋಪರು ಅವರ ಜಾರಂಡ ಓಲರ್ ನಸ್ಕಂದ ಮೆಲ್ಲ ವಿನಯ ಅಲ್ಲಿ ತಿರ್ತು ವೈನ್ ಶಾಪ್ ಅಲ್ಪ ತೋಟ 10 ಮೇರ್ನೆ
ಇದೀಗ ತಾವು ನೋಡ್ತಾ ಇರುವಂಥದ್ದು ಅಪ್ಪೆಲ ಉಮಾಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸುಮಾರು 8ಕ್ಕೂ ಅಧಿಕ ಕಂಬಗಳು ಮರಗಳ ಬಿದ್ದು ನೆಲಕ್ಕುರುಳಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಗಂಗಯ್ಯ ಅವರ ಮನೆಯ ಪರಿಸ್ಥಿತಿ, ಅವರ ಮನೆಯ ತೋಟದ ಕೆಲವು ಮರಗಳು ಹಾನಿಯಾಗಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇದು ನೆರಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಮಳೆಯಿಂದಾಗಿ ಅಥವಾ ನಿನ್ನೆ ಬೀಸಿದಂಥ ಜುಲೈ 25ರಂದು ಬೀಸಿದಂತಹ ಗಾಳಿಯಿಂದಾಗಿ ತೊಂದರೆ ಅನುಭವಿಸ್ತಾ ಇರುವಂಥದ್ದು ಒಂದು ಸ್ಥಳ ಇದು. ಅಪ್ಪೆಲ ಉಮಾಪಂಚಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಬಹಳಷ್ಟು ತೊಂದರೆಗಳು ಉಂಟಾಗಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಮೂರಲ್ಲ ಬರಪಡು ಸ್ವಲ್ಪ ಸ್ಲ್ಯಾಬ್ ಏನಿಲ್ಲ ಇಲ್ಲ ಸರ್ ಇದಕ್ಕೆ ಮಾತ್ರ ಇದು ಅವತ್ತು ಅವರದು ಈಗ ಮಳೆ ಒಂದು ಟೈಮಲ್ಲಿ ಮಳೆ ಬಂತು, ಅವ್ರದ್ದು ಮನೆಯೂ ಮನೆಯೂ ಆಮೇಲೆ ಪಾಪ ನೀಲಂಗ ಪೂರ ಮುಯ್ತೊಂದು ನೀಲಂಗ ಮುಯ್ತೊಂದು ಬಿಟ್ಟನ ಮಾಡ್ತೀವಿ ಫೋಟೋ ಬರ ಮೂರಲ್ಲ ಮೂರು ಎಂಕ್ಲು ಒಟ್ಟುಗುಲ್ಲ ಅನ್ನೊಂದೊಂದು ಒಂದು 25 ಮನೆಗಳಿದ್ದಾರೆ. ಅಡಿಕೆ ಜಾಸ್ತಿ, ಅಡಿಕೆ ಗಂಡ ಗೊತ್ತಾಗಿದೆ. ಒಮ್ಮೆ ಹೋಗಿತ್ತು ವಾಪಸ್ ಮತ್ತೆ ಹೋಗಲಿಲ್ಲ. ಮೊನ್ನೆ ಒಂದು ಮರ ಇತ್ತು, ಎಮರ್ಜೆನ್ಸಿ ಮರ ಬೀಳುವುದರಿಂದ ನಾವು ತೆಗೆಸಿದ್ದೇವೆ. ಸರ್ ಅಲ್ಲೇ ಹೋಗಿ ಕೆಳಗೆ ಹೋಗಿ
ಈಗ ತಾವು ನೋಡ್ತಾ ಇರುವಂಥದ್ದು ಪಾದೆಗುಡ್ಡೆ ಅನ್ನುವಂಥ ಪ್ರದೇಶ, ನೆರಿಯದ ಪಾದೆಗುಡ್ಡೆ ಅನ್ನುವಂಥ ಪ್ರದೇಶದಲ್ಲಿ ಭುವನೇಶ್ವರಿ ಅನ್ನುವರ ಮನೆಗೆ ಮರ ಬಿದ್ದು ಹಾನಿಯಾಗಿರುವಂತಹದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅವಘಡ ಆದಂತಹ ಸ್ಥಳಗಳಲ್ಲಿ ಶೌರ್ಯ ವಿಪತ್ತು ನಿರ್ವಹಣಾ ತಂಡದವರು ಭಾಗಿಯಾಗಿದ್ದರು. ಆ ಶೌರ್ಯ ವಿಪತ್ತು ನಿರ್ವಹಣಾ ತಂಡದವರು ಈಗ ಕೊಂಚ ವಿರಾಮ ತೆಗೆದುಕೊಂಡಂಥ ಟೈಮಲ್ಲಿ ನಮಗೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತನಾಡಿಸ್ಬೇಕು. ಸರ್, ಎಲ್ಲೆಲ್ಲಿ ಏನೇನಾಗಿದೆ, ಇವತ್ತು ಎಷ್ಟೊತ್ತಿಂದ ಕಾರ್ಯ ಆರಂಭಿಸಿದೆ? ಬೆಳಗ್ಗೆ ಎಷ್ಟೊತ್ತಿಂದ? ಮುಂಜಾನೆ ಒಂದು 3:30ಕ್ಕೆ ನಮಗೆ ಬೆಳಿಗ್ಗೆ ಕಾಲ್ ಬಂದಿತ್ತು. ರಾತ್ರಿ ನಡೆದಂತಹ ದುರ್ಘಟನೆಯಲ್ಲಿ ಗಾಳಿ ಮಳೆಗೆ ಮನೆಗೆ ಮರ ಬಿದ್ದಿದೆ. ತುರ್ತು ಸ್ಪಂದನೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿರುವ ಕಾರಣ ನಮಗೆ ಆಲ್ಮೋಸ್ಟ್ ಬೇಗ ಕಾಲ್ ಬಂದಿದೆ. ಆದರೂ ನಾವು 5:30ಗೆ ಬೆಳಿಗ್ಗಿನ ಬಯಲು ಎಂಬಲ್ಲಿಗೆ ಬಂದು 5:30ಗೆ ಬಂದು ನಾವು ಕಾರ್ಯಪ್ರವೃತ್ತರಾಗಿ ಇಷ್ಟೊತ್ತಿನ ತನಕ ಮನೆ ಕೆಲಸ ಮಾಡಿದೆವು. 6 ಮನೆಗೆ ಮರ ಬಿದ್ದದ್ದನ್ನು ಇದರವರೆಗೆ ಕ್ಲೀನ್ ಮಾಡಿ ಪ್ರತಿಯೊಂದು ಮನೆಗೂ ಅವರ ಮುಂದಿನ ಇದಕ್ಕೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಾವು ಸ್ಪಂದಿಸ್ತೇವೆ ಅನ್ನುವ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ಹಾಗೂ ಇವತ್ತು ನಾವು ತುರ್ತು ಸ್ಪಂದನೆಯಲ್ಲಿ ಸ್ಪಂದಿಸಿ ನಾವು ಕರೆ ಮಾಡಿದಾಗ ಅರಿಶಿನಮಕ್ಕಿ ಆಗಲಿ, ಸಿಬಾಜೆ ಆಗಲಿ, ಈ ಕಡೆ ಶಿಶಿಲ, ಉಜಿರೆ, ಬೆಳಲು ಭಾಗದ ತುರ್ತು ಸ್ಪಂದನ ಶೌರ್ಯದ ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. ಅದಲ್ಲದೆ ನಮ್ಮ ನೆರಿಯ ಗ್ರಾಮದ ನೆರಿಯ ಶೌರ್ಯ ವಿಪತ್ತು ಘಟಕದ ಪ್ರತಿಯೊಬ್ಬರು ಸದಸ್ಯರು ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಇಲ್ಲಿ ಸ್ಪಂದಿಸಿ ಪ್ರತಿಯೊಂದು ವಿಚಾರದಲ್ಲೂ ಅವರ ಬೆಳಿಗ್ಗಿನ ಉಪಹಾರವನ್ನು ಸೇವಿಸದೆ ಬಂದು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಮನೆಯ ಕೆಲಸವನ್ನು ಬಿಟ್ಟು ಮತ್ತೊಬ್ಬರಿಗೆ ಪರೋಪಕಾರಿ ಎನ್ನುವ ಧ್ಯೇಯವನ್ನು ಇಟ್ಟುಕೊಂಡು ಶೌರ್ಯ ಎಂಬ ವಿಪತ್ತು ನಿರ್ವಹಣಾ ಘಟಕದಲ್ಲಿ ಕೆಲಸ ಮಾಡುತ್ತಿರುವಂತಹ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ನಮಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಧರ್ಮ ಕ್ಷೇತ್ರದ ಅಧಿಕಾರಿ ವರ್ಗದವರು ಬಂದು ಇಲ್ಲಿ ನಮಗೆ ಭರವಸೆಯನ್ನು ಬಂದು ಭೇಟಿ ನೀಡಿ ನಮಗೂ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ, ಮುಂದೆ ನೀವು ಏನಾದರೂ ತುರ್ತು ಸ್ಪಂದನೆ ಬೇಕಾದರೆ ಪಂಚಾಯಿತಿಯವರು ಏನಾದರೂ ನಿಮಗೆ ಇದರ ಬಗ್ಗೆ ಸ್ಪಂದಿಸಿಲ್ಲಾದರೂ ಕ್ಷೇತ್ರದ ವತಿಯಿಂದ ಏನು ಬೇಕು ಅದನ್ನು ನಾವು ಮಾಡಿಕೊಡುವ ಎನ್ನುವ ಉದ್ದೇಶ. ಅದಲ್ಲದೆ ಅವರಿಗೆ ಊಟಕ್ಕೆ ಏನಾದರೂ ಇಲ್ಲದಿದ್ದರೆ ಅವರ ಮನೆಗೆ ಅಕ್ಕಿ ಆಗಲಿ ಪ್ರತಿಯೊಂದನ್ನು ಕೊಡುವ ಭರವಸೆಯನ್ನು ನೀಡಿದ್ದಾರೆ. ನಮ್ಮಿಂದ ಎಷ್ಟು ಕೈಲಾಗುವ ಸಹಾಯವನ್ನು ಮಾಡಲಿಕ್ಕಾಗ್ತದೆ ಅಷ್ಟನ್ನು ನಾವು ಮಾಡಿ ಮುಗಿಸಿದ್ದೇವೆ. ನಂದು ನಾಗೇಶ್ ಬಿ ನೆರಿಯಾ ಅಂತ ತುರ್ತು ಸ್ಪಂದನ ಘಟಕದ ಸಕ್ರಿಯ ಸದಸ್ಯನಾಗಿದ್ದೇನೆ. ನನ್ನ ಹೆಸರು ಸತೀಶ್, ತುರ್ತು ಘಟಕದ ಸಕ್ರಿಯ ಸದಸ್ಯನಾಗಿದ್ದೇನೆ. ನಮಗೆ ಅದೇ ನಾಗೇಶ್ನವರು ಹೇಳಿದ ಹಾಗೆಯೇ 3:30ಗೆ ಕಾಲ್ ಬಂದಿತ್ತು. ಆಗ ನಾಗೇಶ್ನವರಿಗೆ ಒಂದು 4 ಗಂಟೆಗೆ ನಾನು ಕಾಲ್ ಮಾಡಿದೆ. ಆಗ ಹೇಳಿದರು ನಾವೀಗ ಹೊರಡುವ ಸ್ಥಿತಿಯಲ್ಲಿ, ಅಂದರೆ ನೈಟ್ ಅಲ್ಲ, ಆದರೆ ಒಂದು 4-5 ಗಂಟೆಗೆ ಹೋಗುವ. ನಾವು 5:30ಗೆ ನಾವು ಬಯಲು ಪ್ರದೇಶದ ಶಾಲೆ ಹತ್ತಿರ ಇದ್ದೇವೆ. ನಮಗೆ ನೆರಿಯ ಆಗಿ ಎಲ್ಲ ಘಟಕದ ಸ್ವಯಂ ಸೇವಕರು ನಮಗೆ ಬಹಳ ರೀತಿಯ ಉತ್ತಮವಾದ ರೆಸ್ಪಾನ್ಸ್ ಮಾಡಿದ್ದಾರೆ. ಹೌದು. ನಿಮ್ಮ ಹೆಸರು? ಕೃಷ್ಣಪ್ಪ, ಚೆತ್ತಪ್ಪ, ನವೀನ್, ಆಂಟನಿ. ಎಲ್ಲರೂ ನೋಡಿ, ಎಲ್ಲರಿದ್ದಾರೆ. ಮೇಡಮ್, ನಮ್ಮ ಸಂಯೋಜಕರು ಇಲ್ಲ, ನಾವು ಒಂದು 3 ಗಂಟೆ ನಾನು ಗಂಡಿಬಾಗಿಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯಾಗಿದ್ದೇನೆ. ಒಂದು 3:30 ಗಂಟೆಗೆ ಎಲ್ಲರೂ ಸೇವಾ ಪ್ರತಿನಿಧಿ ಅವರವರ ಮನೆಯಲ್ಲಿ ಎದ್ದು ಕೂತಿದ್ದರು. ಆವಾಗ ನಾವು ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಕೊಂಡು ಬೆಳಿಗ್ಗೆ ಆಗೋ ತನಕ ನಾವು ಒಂದು 6:30 ಗಂಟೆ ನಂತರ ಎಲ್ಲ ಮನೆಗೆ ಭೇಟಿ ನೀಡಿ ಶೌರ್ಯ ತಂಡದವರನ್ನು ಕೂಡ ಸಂಪರ್ಕ ಮಾಡಿ ಎಲ್ಲೆಲ್ಲಿ ಏನು ಹಾನಿಯಾಗಿದೆ ಅಲ್ಲಿಗೆಲ್ಲ ಒಳ್ಳೆಯ ಸ್ಪಂದನೆಯನ್ನು ಕೊಡುವಂಥ ಮೂಲಕ ನಾವು ಅವರೊಟ್ಟಿಗೆ ಸೇರಿಕೊಂಡು ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯಿಂದ
ಎಲ್ಲ ಅಧಿಕಾರಿ ವರ್ಗದವರನ್ನು ಕರೆ ಮಾಡಿದಾಗ ಅವರು ಸ್ಪಂದನೆ ನೀಡಿರುತ್ತಾರೆ. ಒಂದು 5-6 ಮನೆಗೆ ಹಾನಿ ಉಂಟಾಗಿ ಅಲ್ಲಿ ಟರ್ಪಲನ್ನು ಹಾಕುವಂಥ ವ್ಯವಸ್ಥೆ ಇವಾಗ ತಾತ್ಕಾಲಿಕವಾಗಿ ಏನು ಬೇಕು ಅಲ್ಲಿಗೆ ಅದನ್ನು ಮಾಡಿಕೊಟ್ಟಿದ್ದೇವೆ. ಮತ್ತು ಪಂಚಾಯತಿನವರು ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವೇನು ಅವರಿಗೆ ಏನು ಬೇಕು ಅದ ಸ್ಪಂದನೆ ನೀಡುವಂಥ ಇದರಲ್ಲಿ ಇದ್ದೇವೆ. ಏನು ಹೇಳ್ತಾರೆ ಮೇಡಮ್ ಈಗ ಸಹಾಯ ಪಡೆದವರು? ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಯಲು ನೆರಿಯ ಬಿ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಹಾಗೂ ನಮ್ಮ ನೆರಿಯ ಶೌರ್ಯ ಘಟಕದ ಸಂಯೋಜಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನಗೆ 3 ಗಂಟೆಗೆ ಬಯಲಿನಿಂದ ಫೋನ್ ಬಂತು, ಮೇಡಮು ನಮ್ಮ ಮನೆಗೆ ಮಳೆ ಬಂದು ಹಾನಿಯಾಗಿದೆ ಅಂತ. ಅಷ್ಟೊತ್ತಿಗೆ ನಾನು ನನ್ನ ತುರ್ತು ಸ್ಪಂದನಾ ಘಟಕದ ಸ್ವಯಂ ಸೇವಕರಿಗೆ ಫೋನ್ ಮಾಡಿದೆ, ಹೀಗೆ ಆಗಿದೆ ಅಂತ. ಅಷ್ಟೊತ್ತಿಗೆ ಅವರು ಹೇಳಿದ್ರು, ನಾವು ಇಷ್ಟು ಬೇಗ ಹೋಗೋದು ಬೇಡ ಮೇಡಮು, ಆದರೆ 5 ಗಂಟೆ ಹೊತ್ತಿಗೆ ನಾವು ಹೋಗ್ತೇವೆ ಅಂತ ಹೇಳಿ 5 ಗಂಟೆಗೆ ಬಯಲಿಗೆ ಬಂದಿದ್ದಾರೆ ನಮ್ಮ ಸ್ವಯಂ ಸೇವಕರು. ಬಂದು ಮತ್ತೆ ನಾನು 8 ಗಂಟೆ ಹೊತ್ತಿಗೆ ನಾನು ಆ ಸ್ಥಳಕ್ಕೆ ಹೋಗಿದ್ದೇನೆ. ಅಲ್ಲಿ ಹೋಗಿ ನೋಡುವಾಗ ಇವರು ಬೇರೆ ಕಡೆ ಅಂದರೆ ಇಲ್ಲಿ ಒಂದು ದೊಡ್ಡ ಬೃಹತ್ ಆಕಾರದ ಮರ ಬಿದ್ದು ಒಂದು ಮನೆ ಹಾನಿಯಾಗಿತ್ತು, ಅಲ್ಲಿಗೆ ಬಂದಿದ್ದರು. ಹಾಗೆ ಅದನ್ನೆಲ್ಲ ತೆರವುಗೊಳಿಸುವ ತಕ್ಷಣ ನಮ್ಮ ಯೋಜನೆಯ ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಮ್ಮ ಈ ಸ್ಥಳಕ್ಕೆ ಬಂದು ಆಗಮಿಸಿ ಯಾರ ಮನೆಗೆಲ್ಲ ಹಾನಿಯಾಗಿದೆ ಅವರ ಮನೆಗಳನ್ನು ಭೇಟಿ ಮಾಡಿ ಅವರಿಗೆ ಯಾವ ರೀತಿಯ ಸೌಕರ್ಯಗಳನ್ನು ಕೊಡ್ಬೋದು, ಮನೆಗೆ ಬೇಕಾದ ಸೌಲಭ್ಯಗಳು, ಊಟಕ್ಕೆ ಏನಾದರೂ ಬೇಕಾದ ಸಮಸ್ಯೆ ಇದ್ದರೆ ಅಂಥವನ್ನು ಒದಗಿಸಿಕೊಡುವ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ. ನಮಗೆ ಈ ಸೇವೆ ಮಾಡಲಿಕ್ಕೆ ಅನುಗ್ರಹ ಕೊಟ್ಟಂತಹ ಪೂಜ್ಯ ಕಾವಂದರು ಹಾಗೂ ನಮ್ಮ ಮಂಜುನಾಥ ಸ್ವಾಮಿಯನ್ನು ಹರಯಿಸುತ್ತಾ ಒಂದು 2 ಮಾತು. ನಾನು ನೆರಿಯ ಶೌರ್ಯ ಘಟಕದ ಘಟಕ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಾವು ಸಾಧಾರಣ ವಿಪತ್ತು ಮಾತ್ರ ಅಲ್ಲ, ಸಮಾಜ ಸೇವೆಗಳನ್ನು ಮಾಡ್ತಾಯಿದ್ದೇವೆ. ಇವತ್ತಿನ ಒಂದು ಗಾಳಿ ಮಳೆಗೆ ತುಂಬ ಮನೆ ಹಾನಿಯಾಗಿದೆ. ಹಾನಿಯಾದ ಮನೆಯನ್ನೆಲ್ಲ ಭೇಟಿ ಮಾಡಿ ಸದ್ಯಕ್ಕೆ ಯಾವುದು ಅವರಿಗೆ ಸೌಕರ್ಯಗಳನ್ನು ನಮ್ಮಿಂದ ಆದಷ್ಟು ನಾವು ಒದಗಿಸಿಕೊಟ್ಟಿರ್ತೇವೆ. ನಮಗೆ ಧರ್ಮಸ್ಥಳದಿಂದ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಮಗೆ ತರಬೇತಿ ಕೊಟ್ಟಿದ್ದಾರೆ. ಆ ರೀತಿ ನಾವು ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡ್ತಿದ್ದೇವೆ. ನಮಗೆ ತರಬೇತಿ ಕೊಡ್ತಿರುವಂತಹ ಧರ್ಮಸ್ಥಳದ ಅಧಿಕಾರಿ ವೃಂದದವರಿಗೂ ಮತ್ತು ನಮ್ಮ ಶೌರ್ಯ ವಿಪತ್ತು ಘಟಕ ಅಂತೇಳಿ ಪ್ರಾರಂಭಿಸಿದಂತಹ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ಧನ್ಯವಾದ ತಿಳಿಸುತ್ತಾ, ನಮಗೆ ಇಂತಹ ಸಮಾಜ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಕಾವಂದರಿಗೆ ಮತ್ತು ಅಮ್ಮನವರಿಗೆ ವಂದಿಸ್ತೇವೆ. 2 ಗಂಟೆಗೆ ದೊಡ್ಡ ಗಾಳಿ ಸ್ಟಾರ್ಟ್ ಆಗಿದೆ. 2:30 ಗಂಟೆಗೆ ಜನಗಳೆಲ್ಲ ನಮಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ತಕ್ಷಣಕ್ಕೆ ನಾನು ಮಾಜಿ ಅಧ್ಯಕ್ಷ, ಅಲ್ಲಿ ಪಂಚಾಯತ್ ಸದಸ್ಯನಾಗಿದ್ದೇನೆ. ಅಧ್ಯಕ್ಷರಿಗೆ ಸ್ಪಂದಿಸಿ ನಮ್ಮ ಇಲ್ಲಿ ಸದಸ್ಯರು ಅಶ್ರಫ್ರವರಿಗೆ ಫೋನ್ ಮಾಡಿ ಒಂದು 4-5 ಮಿಷನ್ಗಳು ನಮ್ಮ ರಂಜನರು ಕೂಡ ಆ ಸಮಯಕ್ಕೆ ಬಂದಿದ್ದಾರೆ. ನಮಗೆ ನಾವು 2:30 ಗಂಟೆ 3 ಗಂಟೆಯಿಂದ ನಾವು ಹೊಟ್ಟೆಗೆ ಒಂದು ಗ್ಲಾಸ್ ನೀರು ಕೊಡಲಿಲ್ಲ, ಇದರಲ್ಲೇ ಇದ್ದೇವೆ. ಈಗ ಇವರು ನಮ್ಮ ರಂಜನರು ಕೂಡ ಇದ್ದರು. ಆಗ ತುಂಬ ಒಂದು 20-25 ಮನೆಗಳು ಹಾನಿಯಾಗಿದೆ. ಮತ್ತು ತುಂಬ ಒಂದು 50-60 ಜನರ ಕೃಷಿ ಹಾನಿಯಾಗಿದೆ. 70 ಕಂಬಗಳು, ಕೆಲವು ಕಡೆ ಗುಡ್ಡ ಜರಿತ ಸಂಕಗಳು ಬೀಳುವ ಸ್ಥಿತಿಯಲ್ಲಿ ತುಂಬ ಅನಾಹುತ ಆಗಿದೆ. ಕೃಷಿಗೆ ಕಂಡಾಪಟ್ಟು ತುಂಬ ಇದಾಗಿದೆ. ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಸ್ಥಳೀಯ ಗ್ರಾಮಸ್ಥರು, ಪಂಚಾಯತ್ನವರು, VA ಅವರು ಮತ್ತು ಕಂದಾಯ ಇಲಾಖೆಯವರು, ಫಾರೆಸ್ಟ್ಗಳು, PWD ಅವರು ಕೂಡ ಬಂದಿದ್ದರು. ಅವ್ರದ್ದು ಕೂಡ ಸಮಸ್ಯೆ ಇದೆ. ಇಲ್ಲಿ ರಸ್ತೆಗಳಲ್ಲಿ ನೀರು ಹೋಗುವಂಥದ್ದು ನಾನು ತೋರಿಸಿದ್ದೀನಿ ಅವ್ರಿಗೆ, ತಗೊಂಡೋಗಿ ಯಾರಿಗೆ ನಮ್ಮ PWD ಅವರಿಗೆ. ಅವರು ಕೂಡ ಬಂದಿದ್ದಾರೆ. ತುಂಬ ಸಮಸ್ಯೆಗಳಲ್ಲಿ ತಮ್ಮ ಮುಖಾಂತರ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ತಮ್ಮ ಪತ್ರಿಕಾ ಮುಖಾಂತರ ಮತ್ತು ಇದರ ಮುಖಾಂತರ ಇದನ್ನು ತಿಳಿಸಿ ನಮಗೆ ಇದನ್ನು ಪರಿಹಾರ ಮಾಡಿ ಕೊಡಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಕೊಳ್ತೇನೆ. ನೆರಿಯ ಗ್ರಾಮದಲ್ಲಿ ಏನೇನು ಆಗಿದೆ ಅನ್ನುವಂಥದ್ದನ್ನು ನೋಡಿದರೆ, ಈಗ ಇಲ್ಲಿಯ ಸ್ಥಳೀಯರು ಮಾತಾಡ್ತಾರೆ. ಏನೆಲ್ಲ ಆಗಿದೆ ಅನ್ನುವಂಥದ್ರ ಬಗ್ಗೆ ಸ್ಥಳೀಯರ ಹತ್ರ ಕೇಳಬೇಕು. ಅದಕ್ಕಿಂತ ಮೊದಲು ರಕ್ಷೀಶ್ವರಂ ಕೂಡ ಆಗಮಿಸಿದರು. ಸರ್, ಏನು ಹೇಳ್ತೀರಿ? ಇಡೀ ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಜೋರಾಗಿ ಮಳೆ ಬರ್ತಾ ಇದೆ. ನಿನ್ನೆ ರಾತ್ರಿಯಿಂದನೂ ದೂರವಾಣಿ ಕರೆಗಳು ನಿರಂತರವಾಗಿ ಬರೋದರಿಂದ ಈ ಭಾಗದ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಬೇಕು ಅಂತ BO ಅವ್ರ ಹತ್ರ ಮತ್ತು ತಹಸೀಲ್ದಾರ್ ಅವ್ರ ಹತ್ರ ಮನವಿ ಮಾಡಿದಾಗ ಈ ಭಾಗದ ನೆರಿಯ, ಕಕ್ಕಿಂಜೆ, ತೋಟತಾಡಿ ಈ ಭಾಗದಲ್ಲಿರೋ ಎಲ್ಲ ಶಾಲೆಗಳಿಗೆ ಇವತ್ತು ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅದರೊಂದಿಗೆ ಬೆಳಿಗ್ಗೆ 6 ಗಂಟೆಯಿಂದ ದೂರವಾಣಿ ಕರೆಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಭಾಳಷ್ಟು ಕಡೆ ಜೋರಾದ ಗಾಳಿಯಿಂದ ಮಳೆ ಗಾಳಿ ಸಹಿತ ಮಳೆ ಇದ್ದಿದ್ದರಿಂದ ಕೃಷಿಗೆ ನಾಶ ಆಗಿದೆ, ಮನೆಗಳು ನಾಶ ಆಗಿದೆ. ಕೆಲವು ಕಡೆ ಸಣ್ಣ ಸಣ್ಣ ಕಾಲು ಸಂಘಗಳು
ನಾಶ ಆಗಿದೆ ಅಂತ ಗೊತ್ತಾಯಿತು. ತದನಂತರ ನಮ್ಮ ತಹಸೀಲ್ದಾರ್ ಅವ್ರಿಗೆ ಈ ವಿಚಾರವನ್ನು ಹೇಳಿದಾಗ ಸ್ಥಳೀಯ ನಮ್ಮ ಇಲ್ಲಿರುವ ಸ್ಥಳೀಕರೆಲ್ಲ ಸೇರಿ ಆದಷ್ಟು ತೆರವುಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಅದರೊಂದಿಗೆ ಮೆಸ್ಕಾಂನ ಲೈನ್ಮ್ಯಾನ್ಗಳು ಬಂದು ಕೂಡ ಅವರು ಕಾರ್ಯಪ್ರವೃತ್ತರಾಗಿ ಅವರು ಕೂಡ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಪಂಚಾಯತ್ನ ಅಧಿಕಾರಿಗಳು ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ AW ಅವ್ರ ಹತ್ರ ಮಾತಾಡಿದಾಗ ಸರಿಸುಮಾರು 40 ಕಂಬಗಳು ಹಾನಿಯಾಗಿದೆ, ಡ್ಯಾಮೇಜ್ ಆಗಿದೆ, ಮೇನ್ ಲೈನ್ ಕೂಡ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಸಾಕಷ್ಟು ಕರೆಂಟ್ ಇಲ್ಲದೆ ಸಾಕಷ್ಟು ತೊಂದರೆಯನ್ನು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಮೇನ್ ಲೈನ್ನ ಫಸ್ಟ್ ರೆಕ್ಟಿಫೈ ಮಾಡಿ ಆಮೇಲೆ ಬೇರೆ ಎಲ್ಲ ಲೈನ್ಗಳನ್ನ ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ಟ್ರಾನ್ಸ್ಫಾರ್ಮರ್ಗಳು ಹಾನಿಯಾಗಿದೆ. ಇದಕ್ಕೆ ಈಗಾಗಲೇ MD ಅವ್ರ ಹತ್ರ ಮಾತಾಡಿ ಆ ಟ್ರಾನ್ಸ್ಫಾರ್ಮರ್ನ ರೀಪ್ಲೇಸ್ಮೆಂಟ್ ನಮಗೆ ಬೇಕು ಅಂತ ಕೂಡ ಈಗ ಮನವಿಯನ್ನು ಮಾಡಿದ್ದೇವೆ. ಈಗ ಎಲ್ಲೆಲ್ಲಿ ಕೃಷಿ ನಾಶ ಆಗಿದೆ, ಅಡಿಕೆ ತೋಟ ಇರ್ಬೋದು ಅಥವಾ ರಬ್ಬರ್ ತೋಟ ಇರ್ಬೋದು, ಅಲ್ಲೆಲ್ಲ ಭೇಟಿ ಕೊಡ್ತಾ ಇದ್ದೇವೆ. ಅವರೆಲ್ಲ ಇವಾಗ ತೋಟಗಾರಿಕೆ ಇಲಾಖೆಯವರಿಗೆ ಕೂಡ ಬರಲಿಕ್ಕೆ ಒಂದು ಮನವಿಯನ್ನು ಮಾಡಿದ್ದೇವೆ. ಅವರು ಬಂದು ಎಲ್ಲರಿಗೂ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ತಹಸೀಲ್ದಾರ್ ಹತ್ರ ನಾವು ಮನವಿ ಮಾಡಿದ್ದೇವೆ. ಅದರೊಂದಿಗೆ DC ಅವ್ರಿಗೂ ಕೂಡ ಈಗ ಮಾತಾಡಿದ್ವಿ. DC ಅವರು ಒಂದೊಂದು ಗ್ರಾಮ ಪಂಚಾಯತ್ಗೆ 25,000 ಇವತ್ತು ಘೋಷಣೆ ಮಾಡ್ತೀವಿ, ಎಲ್ಲ ಸಣ್ಣ ಸಣ್ಣ ಕೆಲಸ ಏನಾದಿದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಯಾವುದೇ ರೀತಿಯ ಕೆಲಸ ಇದ್ದರೂ ಸಾರ್ವಜನಿಕರು ನಮ್ಮನ್ನು ಸಂಪರ್ಕ ಮಾಡಿದ್ರೆ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಇಲ್ಲಿ ಸ್ಥಳೀಯರು ನಿಮ್ಮ ಹತ್ರ ಏನು ಹೇಳ್ತಿದ್ದಾರೆ? ಸ್ಥಳೀಯರಿಗೆ ಭಾಳ ತೊಂದರೆ ಆಗಿದೆ, ಕೃಷಿ ನಾಶ ಆಗಿದೆ. ಭಾಳ ಒಳಗಡೆ ಇರುವಂಥ ಮನೆಗಳಲ್ಲಿ ವಯಸ್ಸಾದವರು ಇರೋ ಕಡೆ ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಸ್ಥಳೀಕರೇ ಕಾರ್ಯಪ್ರವೃತ್ತರಾಗಿ ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿ ಕೆಲಸ ಮಾಡಿ ಅಲ್ಲಿ ಅವ್ರಿಗೆ ಬೇಕಾಗಿರುವಂಥ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಕೂಡ ತಹಸೀಲ್ದಾರ್ ಅವರು ಖುದ್ದು ಭೇಟಿ ಮಾಡಿ ಅವರಿಗೆ ಪರಿಹಾರ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು. ಸರ್, ಎಷ್ಟೊತ್ತಿಂದ ಇಲ್ಲಿದ್ದೀರಿ? ನಾವೊಂದು 6 ಗಂಟೆಯಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ನಿನ್ನೆ ರಾತ್ರಿ ಗಾಳಿ ಬಂದ ಕಾರಣ ಎಲ್ಲ ವಿದ್ಯುತ್ ಕಂಬ ಆಗಲಿ ಅಡಿಕೆ ತೋಟ ರೋಡ್ ಎಲ್ಲ ಬ್ಲಾಕ್ ಆಗಿತ್ತು. ಅದನ್ನೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿಸಿ ನಾವು ಅವರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಓಕೆ, ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಬನ್ನಿ. ಪಂಚಾಯತ್ನ ಸದಸ್ಯರು, ಅಧ್ಯಕ್ಷರು, ಎಷ್ಟೊತ್ತಿಂದ ಕರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು? ಏನೇನು ಆಗಿದೆ ನಿನ್ನೆ ರಾತ್ರಿ? ಒಂದು 4 ಗಂಟೆಯಿಂದ ಕರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಅವಾಗ ಎಲ್ಲರಿಗೆ ತಿಳಿಸಿದ್ದೇವೆ. ಅದಲ್ಲದೆ ಮತ್ತು ಎಲ್ಲ ಪಂಚಾಯತ್ ಮೆಂಬರ್ಗಳಿಗೆ ತಿಳಿಸಿ ಎಲ್ಲ ಪಂಚಾಯತ್ ಮೆಂಬರ್ಗಳೆಲ್ಲ ಬಂದರು. ಮತ್ತು ಮೆಸ್ಕಾಮಿಗೆ, VA ಅವರಿಗೆ ಮತ್ತು ಇನ್ನು ತಿಳಿಸ್ಬೇಕಾದ್ರೆ ಎಲ್ಲರಿಗೂ ತಿಳಿಸಿದ್ದೇವೆ. ನಾವು ಎಲ್ಲ ಇಲಾಖೆಗಳಿಗೆ ತಿಳಿಸಿಕೊಟ್ಟಿದ್ದೇವೆ. ಎಲ್ಲರೂ ಬಂದರೆ. ಅದಲ್ಲದೆ ಧರ್ಮಸ್ಥಳದ ವಿಪತ್ತು ತಂಡದವರು ಕೂಡ, ಶೌರ್ಯ ವಿಪತ್ತು ತಂಡದವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಅವರು ಕೂಡ ಮತ್ತು ಸ್ಥಳೀಯರು, ನಮ್ಮ ಗ್ರಾಮಸ್ಥರೆಲ್ಲ ನಮ್ಮ ಜೊತೆ ಸೇರಿಕೊಂಡು ಎಲ್ಲದಕ್ಕೂ ಸಹಕಾರ ಮಾಡಿದ್ದಾರೆ. ನಮ್ಮ ತಹಶೀಲ್ದಾರ್ ಅವರು ಬಂದಿದ್ದಾರೆ, ಅವರು ಕೂಡ ಎಲ್ಲರೂ ಬಂದಿದ್ದಾರೆ. ಸರ್, ಎಷ್ಟು ದಿನ ಕರೆಂಟ್ ಇರಲಿಕ್ಕಿಲ್ಲ? ಸದ್ಯ ಎಲ್ಲವನ್ನು ಕೂಡ ಈಗ ಕಾರ್ಯಭೃತ ಆಗ್ತೇವೆ ಅಂತ ಹೇಳುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ ವಿದ್ಯುತ್ನವರು. ಆದ ಕಾರಣ ಇಲ್ಲಿ ನೆರೆ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು 4-5 ದಿವಸಗಳಿಂದ ಎಲ್ಲ ಕಡೆ ಗುಡ್ಡೆ ಜರಿತ ಇನ್ನಿತರ ಆಗಿದೆ. ಅದನ್ನು ತಹಶೀಲ್ದಾರಿಗೆ ಕೂಡ ತಿಳಿಸಿದಾಗ ಸಂಬಂಧಪಟ್ಟ ಇಲಾಖೆ ಅವರಿಗೆ ತಿಳಿಸಿ ಖುದ್ದಾಗಿ ಬಂದು ಅದಕ್ಕೆ ಏನಾಗಬೇಕು ಅನ್ನುವಂಥದ್ದನ್ನೆಲ್ಲ ಧೈರ್ಯ ತುಂಬಿ ಎಲ್ಲ ಹೊಳೆ ಬದಿಯಲ್ಲಿರುವವರಿಗೆ ಕೂಡ ಜಾಗೃತೆಯಿಂದಿರುವಂಥದ್ದನ್ನು ಮೊದಲೇ ಸುತ್ತೋಲೆಯನ್ನು ಹೊರಡಿಸಿ ಎಲ್ಲ ಜಾಗೃತರಾಗಿರುವಂಥ ತಹಶೀಲ್ದಾರ್ ಒಂದು ಹೇಳಿದ್ದಾರೆ. ಆದ ಕಾರಣ ಈ ಕಡೆ ಎಲ್ಲ ನಮ್ಮ ತೋಟ ಮನೆ ಎಲ್ಲವನ್ನು ಈಗ ಎಲ್ಲರೂ ನೋಡಿದ್ದಾರೆ. ಆದ ಕಾರಣ ತಹಶೀಲ್ದಾರ್ ಇದಕ್ಕೆ ಏನು ಬೇಕೋ ಅದನ್ನು ತಕ್ಷಣ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಕೂಡ ಬೆಳಗ್ಗೆ 4 ಗಂಟೆಯಿಂದ ಹೊರಡ್ತಾ ಇದ್ದಾರೆ. ಎಲ್ಲ ಮೆಂಬರ್ನವರು ಕೂಡ ಈ ಕೆಲಸದಲ್ಲಿ ತೊಡಗಿದ್ದಾರೆ. ಊರಿನವರದ್ದು ಸಹಕಾರದೊಂದಿಗೆ ನಾವು ಎಲ್ಲವನ್ನು ಈಗ ನಿಭಾಯಿಸ್ತಾ ಇದ್ದೇವೆ. ಓಕೆ ಮೇಡಮ್, ಏನು ಹೇಳ್ತೀರಿ? ನಮ್ಮ ನೆರೆಯ ಗ್ರಾಮದಲ್ಲಿ ತುಂಬ ಮನೆಗಳಿಗೆ ಹಾನಿಯಾಗಿದೆ. ಹಾಗೆ ನಾವು ಪಂಚಾಯಿತಿ ವತಿಯಿಂದ ಟಾರ್ಪಾಲ್ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ವಿಪತ್ತು ತಂಡದವರು ಕೆಲಸ ಮಾಡ್ತಿದ್ದಾರೆ. ತುಂಬ ಕೃಷಿ ಹಾನಿಯಾಗಿದೆ. ಕೃಷಿ ಹಾನಿದಕ್ಕೆ ನಮ್ಮ ತಹಶೀಲ್ದಾರ್ ಬಂದು ನೋಡಿ VA ಹತ್ರ ಎಲ್ಲ ಅಲ್ಲಿ ಫೋಟೋ ತೆಗೆದೆಲ್ಲ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ತಕ್ಕ ಪರಿಹಾರ ಒದಗಿಸ್ತೇವೆ ಅಂತ ಹೇಳಿದ್ದಾರೆ. ಓಕೆ, ಇದೀಗ ಮೇಡಮ್. ನಮಸ್ತೆ ಸರ್. ಸರ್, ಇವತ್ತು ಬೆಳಗ್ಗೆ 4 ಗಂಟೆಯಿಂದನೂ ಫೋನ್ ಬರ್ತಾ ಇತ್ತು. ಮತ್ತು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ತಿಳಿಸಿದ್ವಿ. ತುಂಬ ಕಡೆ ವಿದ್ಯುತ್ ಹಾನಿಯಾಗಿದೆ ಮತ್ತು ಕಂಬಗಳು ಬಿದ್ದಿರುವಂಥದ್ದು, ಮರಗಳು ಬಿದ್ದಿರುವಂಥದ್ದಾಗಿದೆ. ಈಗ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿ ಮತ್ತು ತಹಶೀಲ್ದಾರ್ ಸರ್ ಕೂಡ ನಮ್ಮೊಟ್ಟಿಗೆ ಬೆಳಗ್ಗೆಯಿಂದ ಬಂದು VA ಸರ್ ಎಲ್ಲರೂ ಮುಖ್ಯವಾಗಿ ನಮ್ಮೆಲ್ಲ ಸದಸ್ಯರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಬೆಳಗ್ಗೆ 4 ಗಂಟೆ 3 ಗಂಟೆಯಿಂದ ಅವ್ರು ಯಾರೂ ನಿದ್ದೆ ಮಾಡಿಲ್ಲ. ಆ ರೀತಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನಾವು ಕೂಡ ಬಂದು ಎಲ್ಲ ಈಗ ಫೀಲ್ಡ್ ವಿಸಿಟ್ ಮಾಡಿ ವರದಿಯನ್ನು ಕೊಡ್ತೇವೆ ಸರ್. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಹಶೀಲ್ದಾರ್ ಇದ್ದಾರೆ. ಸರ್, ಏನು ಹೇಳ್ತೀರಿ? ಇವತ್ತು ನೆರೆಯ ಸಂಪೂರ್ಣ ಸ್ತಬ್ಧ ಅಂತ ಹೇಳುವಂಥ ರೀತಿಯಲ್ಲಿದೆ. ರಜೆಯನ್ನು ಕೂಡ ಘೋಷಣೆ ಮಾಡಿದ್ದೀರಿ, ಏನು ಹೇಳ್ತೀರಿ? ಈಗ ನೆರೆಯದಲ್ಲಿ ನಿನ್ನೆಯಿಂದನೂ ಗಾಳಿ ಸಹಿತ ಮಳೆಯಾಗಿದೆ. ಅದರಲ್ಲಿ ಬೆಳಿಗ್ಗೆ ಹೊತ್ತು ನಮಗೆ ಬೆಳಿಗ್ಗೆನೇ ತಿಳಿಸಿದ್ದಾರೆ ನಮ್ಮ ಗ್ರಾಮ ಸಹಾಯಕರು ಎಲ್ಲ. ಅದರಂತೆ ಇಲ್ಲಿ ಬೆಳಿಗ್ಗೆ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ಸ್ಥಳೀಯರೇ ಬೆಳಿಗ್ಗೆ ರಾತ್ರಿ 2:30 ನಾನು ಕೇಳ್ಪಟ್ಟಂಗೆ ರಾತ್ರಿ 2:30 ಎಲ್ಲ ಶುರು ಮಾಡಿದ್ದಾರೆ ಒಂದು ಕಾರ್ಯಾಚರಣೆ.
ಎಲ್ಲ ರಸ್ತೆಗಳು ಬ್ಲಾಕ್ ಆಗಿದ್ವು, ಎಲ್ಲ ಕಟಿಂಗ್ ಮಾಡಿದ್ದಾರೆ ಈಗ ಎಲ್ಲ ಮರಗಳನ್ನ. ಜೊತೆಗೆ ಇಲ್ಲಿ ಬಂದು ಹಾನಿ ಎಲ್ಲ ನಾವು ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಬಂದು ನೋಡಿದಾಗ ತೋಟಗಳು ತುಂಬ ಹೋಗಿದ್ದಾವೆ ಗಾಳಿ ಸಹಿತ ಮಳೆಗೆ. ಅದರಿಂದ ಈಗ ಅದರಲ್ಲಿ ಏನು ಪರಿಹಾರ ಸರ್ಕಾರದಿಂದ, ಜೊತೆಗೆ ಎಲ್ಲರೂ ವಿಮೆ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸು. ಅದರಂತೆ ಈಗ ರಿಪೋರ್ಟ್ ಮಾಡ್ತಾರೆ ತೋಟಗಾರಿಕೆ ಇಲಾಖೆಯವರು, ನಾಳೆನೂ ಬರ್ತಾರೆ. ಬಂದೆಲ್ಲ ನಮ್ಮ ರಿಪೋರ್ಟ್ ಮೇಲೆ ಅವರು ಬಂದು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿ ಅದೇನಿದೆ ಆ ವಿಮೆ ಮೇಲೆ ಇದು ಮಾಡ್ತಾರೆ. ಮನೆಗಳು ಹಾನಿಯಾಗಿರೋದಕ್ಕೆ ನಮ್ಮ ಏನು ಸರ್ಕಾರಿ ಸುತ್ತೋಲೆ ಅಂತೆ ಅದರಂತೆ ಈಗ ರಿಪೋರ್ಟ್ ಮಾಡಿದ್ದಾರೆ ಎಲ್ಲ GPS ಹಾಕಿ. ಅದರಂತೆ ನಾವು ಕ್ರಮ ವಹಿಸ್ತೀವಿ. ಗಾಳಿ ಜಾಸ್ತಿ ಇರೋದರಿಂದ ಆದಷ್ಟು ಓಡಾಡೋದನ್ನ ಕಡಿಮೆ ಮಾಡಿದ್ರೆ ಒಂದು ಒಳ್ಳೆಯದು. ಹೊರಗಡೆ ಇವತ್ತೂ ಗಾಳಿ ಇದೆ, ಈಗ ನಾವು ಬರಬೇಕಾದ್ರೂ ಗಾಳಿ ತುಂಬ ಬಂತು. ಓಕೆ ಸರ್, ಈಗ ಇಲ್ಲಿ ವಿದ್ಯುತ್ತಿನ ಸಮಸ್ಯೆ ಎಷ್ಟು ಕಂಬಗಳು ಸರ್ ಅಂದಾಜು? ಈಗ ಅಂದಾಜು ಈಗ ನಾವು ದೂರವಾಣಿ ಮೂಲಕ ಕೇಳಿದಾಗ ಮತ್ತು ಇಲ್ಲಿ ನೋಡಿದಾಗ 70 ಕಂಬಗಳು ಮತ್ತು 2 ಟ್ರಾನ್ಸ್ಫಾರ್ಮರ್ ಇದಾಗಿದೆ. ಈಗ ಮೆಸ್ಕಾಂ ಅವರು ಬೆಳಿಗ್ಗೆಯಿಂದನೇ ಬಂದು ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಲೈನ್ ಆಗುತ್ತೆ ಅಲ್ಲಿ ಒದಗಿಸ್ಕೊಡ್ತಾರೆ. ಡೈಲಿ ಪ್ರೋಗ್ರೆಸ್ ಆಗುತ್ತೆ ಅದು. ಪರ್ಮನೆಂಟ್ ರಿಸ್ಟೋರೇಷನ್ಗೆ ಇನ್ನೂ 2 ದಿನ ಅದನ್ನ ಮೆಸ್ಕಾಂ ಅವರು ಮಾಡ್ತಾಯಿದ್ದಾರೆ. ಬಟ್ ಎಲ್ಲ ಕಡೆಯೂ ಮಾಡ್ತಾಯಿದ್ದಾರೆ ಈಗ. ಓಕೆ ಸರ್, ತಾವೀಗ ನೆರಿಯದಲ್ಲಿ ಸ್ಟಿಕಾನ್ ಆಗಿದ್ದೀರಿ, ತಾಲೂಕಿನ ಬೇರೆ ಬೇರೆ ಕಡೆಯಿಂದನೂ ಕೂಡ ರಿಪೋರ್ಟ್ಗಳು ಆಗ್ತಾ ಇಲ್ವಾ? ಹೌದು, ಆಗ್ತಾ ಇದೆ. ಇಷ್ಟು ಅಂದರೆ ಈಗ ದಿಡುಪೆ ಈ ಕಡೆಗೆ ಮಳೆ ಜಾಸ್ತಿಯಾಗಿ ಅಲ್ಲಿ ಒಂದು ಕಾಲು ಸಂಕ ಕೊಚ್ಕೊಂಡೋಗಿರೋದಿರ್ಬೋದು. ಈಗ ಅದಕ್ಕೊಂದು ಪರ್ಯಾಯವಾಗಿ ಏನಾದರೂ, ಯಾಕೆ ಅಂದರೆ ಮಕ್ಕಳಿಗೆ ಬೇರೆ ರೂಟ್ ಇದ್ರೂ ಹತ್ರದ ರೂಟಲ್ಲಿ ಒಂದು ಓಡಾಡೋಂಥ ಇದಿರುತ್ತೆ. ಮತ್ತು ಚಾರ್ಮಾಡಿಯಲ್ಲಿ ತುಂಬ ಮಳೆ ಆಗಿತ್ತು ನಿನ್ನೆ. ಈ ದಾಟೋಂಥ ಮಕ್ಕಳಿಗೆ ಏನು ಮಾಡಿದ್ದೀವಿ, ಒಂದು ನಮ್ಮ BO ಮುಖಾಂತರ ಅದನ್ನು ಪಟ್ಟಿ ಮಾಡಿಕೊಂಡು ಪ್ರತಿಯೊಂದು ಶಾಲೆಯಲ್ಲಿ ಇದು ಏನು ಹೊಳೆ ಅಂತ ದಾಟಂತ ಇರ್ತಾರೆ ಅಂಥವಕ್ಕೆ ಎಕ್ಸೆಂಪ್ಷನ್ ಕೊಟ್ಟಿದ್ದೀವಿ ಅಂಥ ಮಕ್ಳಿಗೆ ಕರೆ ಮಾಡಿನೇ. ಸೊ ಅದನ್ನೊಂದು ಮಾಡಿದ್ದೀವಿ. ಈ ಮಳೆ ಜಾಸ್ತಿ ಮಳೆಗಾಲ, ಮಳೆ ಜಾಸ್ತಿ ಬಂದೇ ಬರುತ್ತೆ. ಜೊತೆಗೆ ನಾವು ಎಚ್ಚರಿಕೆಯಿಂದಿರಬೇಕು. ಏನು ಜೀವಹಾನಿ ಆಗದೆ ಇರೋಂಗೆ ನೋಡ್ಕೋಬೇಕು. ಮೊದಲನೇದು ಪರಿಹಾರ ಬೇರೆದಕ್ಕೆ ಬರುತ್ತೆ, ಜೀವಹಾನಿ ಆಗದಂಗೆ ನೋಡ್ಕೋಬೇಕು, ಎಚ್ಚರ ವಹಿಸ್ಕೋಬೇಕು. ರಾತ್ರಿ ಹೊತ್ತು ಸುಮ್ಮನೆ ನದಿ ದಾಟೋದು, ಹೊಳೆ ದಾಟೋದು ಇಂಥವನ್ನ ನಾವು ನೋಡಿದ್ದೀವಿ ರಾತ್ರಿ ಹೊತ್ತು ಕಾಣದೇ ಇದ್ದಾಗ. ಸೊ ಅಂಥ ಮಾಡಬಾರ್ದು ಅಂತ ಒಂದು ಕೇಳ್ಕೊತೀವಿ, ಮನವಿ ಮಾಡ್ತೇವೆ. ಹೌದು, ಮನವಿ ಮಾಡ್ತೀವಿ. ರಾತ್ರಿ ಏನೋ ಅಂಗಡಿಗೆ ತರಕ್ಕೆ ಹೋಗೋದು ಬೇಡ, ಬಿಟ್ಟೋದೇ ಒಳ್ಳೆಯದು. ಯಾಕೆಂದರೆ ಕರೆಂಟು ತುಂಬ ಇದಾಗ್ತಾಯಿದೆ ಈಗೆಲ್ಲ ಪವರು ಈ ಗಾಳಿ ಮಳೆಗೆ. ಸೊ ಅದರಿಂದ ಮನೇಲಿರೋದೇ ಒಳ್ಳೆಯದು. ಈಗ ತೆರವು ಕಾರ್ಯಾಚರಣೆಯಲ್ಲಿ ಯಾರೆಲ್ಲ ಹೇಗೆ ಕೈ ಜೋಡಿಸ್ತಿದ್ದಾರೆ? ಹೌದು, ಈಗ ಫಸ್ಟ್ ನಾವು ಹೇಳ್ಬೇಕಂದ್ರೆ ಗ್ರಾಮಸ್ಥರು ಶುರು ಮಾಡಿದ್ದಾರೆ. ಗ್ರಾಮಸ್ಥರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಲೀಡರ್ಸು ಎಲ್ಲನೂ, ಜೊತೆಗೆ ಸ್ಥಳೀಯ ನಮ್ಮ PDO ಅವರು, ಪಂಚಾಯತಿ ಸ್ಟಾಫು, ಜೊತೆಗೆ ನಮ್ಮ ಮೆಸ್ಕಾಂ ಅವರು ಮತ್ತು ಕಂದಾಯ ಇಲಾಖೆ, ಮೆಸ್ಕಾಂ ಅವರು, ಫಾರೆಸ್ಟರು ಬೆಳಿಗ್ಗೆನೇ ಬಂದು 6 ಗಂಟೆಗೆ ಬಂದು ಎಲ್ಲ ಕ್ಲಿಯರೆನ್ಸ್ ಮಾಡ್ತಾಯಿದ್ದಾರೆ, ಗಾರ್ಡ್ಸು ಎಲ್ಲ. ಸೊ ಇವರೆಲ್ಲನೂ ಜೋಡಿಸ್ತಾ ಇದ್ದಾರೆ. ಜೊತೆಗೆ ಈ ಪರಿಹಾರದ ಏನಂದರೆ ನಾಳೆಯಿಂದ ಒಂದು ತೋಟಗಾರಿಕೆಯಲ್ಲವರು ಜೋಡಿಸ್ತಾರೆ. ಓಕೆ ಸರ್, ಧನ್ಯವಾದ. ಇದು ತಹಶೀಲ್ದಾರ್ ಮಾತು. ಬಹಳಷ್ಟು ಕಡೆಗೆ ತೊಂದರೆಗಳಾಗಿವೆ, ಬಹಳಷ್ಟು ಕಡೆಗೆ ಸಮಸ್ಯೆಗಳಾಗಿವೆ. ಇವೆಲ್ಲವನ್ನು ಕೂಡ ನಿಮಗೆ ತೋರಿಸಿದ್ದೀವಿ. ಇದೀಗ ತಹಶೀಲ್ದಾರ್ ಏನು ಹೇಳ್ತಾರೆ, ಅದರ ಜೊತೆಗೆ ಇಲ್ಲಿಯ ಸ್ಥಳೀಯ ಅಧ್ಯಕ್ಷರು ಏನು ಹೇಳ್ತಾರೆ, ಇಲ್ಲಿಯ ನಾಗರಿಕರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ತೋರಿಸಿದ್ವಿ. ಆದರೆ ತಹಶೀಲ್ದಾರ್ ಹೇಳೋ ಪ್ರಕಾರ ಆದಷ್ಟು ಬೇಗ ಇದಕ್ಕೆ ಪರಿಹಾರವೂ ಕೂಡ, ಅಂದರೆ ತೋಟಗಾರಿಕೆ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರೆ ಅಂತ ಹೇಳ್ತಿದ್ದಾರೆ. ಅದು ಆದಷ್ಟು ಬೇಗ ಆಗಬೇಕು. ಯಾಕೆಂದರೆ ಸ್ಥಳೀಯರ ಯಾರ್ಯಾರಿಗೆ ಏನೇನು ತೊಂದರೆಗಳಾಗಿವೆಯೋ ಅದು ಆದಷ್ಟು ಬೇಗ ಆ ತೊಂದರೆಗಳಾದವರಿಗೆ ಪರಿಹಾರ ಸಿಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಕ್ಯಾಮರಾ ಪರ್ಸನ್ ರಂಜನ್ ನೆರಿಯಾ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ನೆರಿಯಾ.